ಇತ್ತೀಚೆಗಷ್ಟೇ ತೆರೆಕಂಡ ಯುವರತ್ನ ಸಿನಿಮಾ ನೀವೆಲ್ಲ ನೋಡಿರ್ತೀರಾ. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಪುನೀತ್ ವೃದ್ಧನೋರ್ವನನ್ನ ಅಪ್ಪಿಕೊಳ್ತಾರೆ. ಈ ದೃಶ್ಯ ಬಹಳ ವೈರಲ್ ಆಗಿತ್ತು. ಈ ದೃಶ್ಯದಲ್ಲಿರುವ ವ್ಯಕ್ತಿ ಯಾರು, ಅವರ ಹಿನ್ನೆಲೆ ಏನು, ನಿಜ ಜೀವನದಲ್ಲಿ ಅಪ್ಪುಗೂ ಅವರಿಗೂ ಏನು ಸಂಬಂಧ, ಪುನೀತ್ ನೀಡಿದ ಭರವಸೆ ಏನಂತೀರಾ? ಈ ಸ್ಟೋರಿ ನೋಡಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಯುವರತ್ನ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಹಿರಿಯ ನಟರೊಬ್ಬರನ್ನ ತಬ್ಬಿಕೊಳ್ತಾರೆ. ಈ ದೃಶ್ಯಗಳು ಎಲ್ಲೆಡೆ ಸುದ್ದಿಯಾಗಿತ್ತು. ಆದರೆ ಈ ಪೋಷಕ ನಟನ ಇಂದಿನ ಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಆದರೆ ಅಂದು ಪವರ್ ಸ್ಟಾರ್ ಪುನೀತ್ ರವರು ಇವರಿಗೊಂದು ಭರವಸೆ ನೀಡ್ತಾರೆ. ಈ ಭರವಸೆಯೊಂದಿಗೆ ಈ ಪೋಷಕ ನಟನ ಜೀವನ ಸಾಗ್ತಾ ಇದೆ. ಇವರ ಹೆಸರು ಎಂಕೆ ಮಠ. ಉಪ್ಪಿನಗಡಿಯ ಕೋಟೇಲು ಸಮೀಪದ ನಿವಾಸಿ. ಇವರು ತಮ್ಮ ಪತ್ನಿ ಮಕ್ಕಳೊಂದಿಗೆ ವಾಸವಾಗಿದ್ದಾರೆ. ರಂಗಭೂಮಿಯಲ್ಲಿ 32 ವರ್ಷಗಳಿಂದ ತಮ್ಮನ್ನ ತೊಡಗಿಸಿಕೊಂಡಿದ್ದ ಇವರು ಪ್ರಸಿದ್ಧ ನಿರ್ದೇಶಕ ಹಾಗೂ ಕಲಾವಿದ ನಾಗಾಭರಣರ ಜೊತೆಗೆ 16 ವರ್ಷಗಳ ಕಾಲ ವಿವಿಧ ಸ್ತರಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಅನುಭವ ಇವರಿಗಿದೆ. ನಾಗಾಭರಣ ಅವರು ನಿರ್ದೇಶನ ಕ್ಷೇತ್ರದಿಂದ ಸ್ವಲ್ಪ ಹಿಂದೆ ಸರಿದಾಗ ಎಂಕೆ ಮಠ ಅವರು ಅಭಿನಯ ಕ್ಷೇತ್ರಕ್ಕೆ ಪ್ರವೇಶಿಸಿದ್ರು. 2008-09 ಸಾಲಿನ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನ ಗಗ್ಗರ ಚಿತ್ರಕ್ಕೆ ಎಂಕೆ ಮಠ ಅವರು ಪಡೆದುಕೊಂಡರು. ಪುನೀತ್ ರಾಜ್ಕುಮಾರ್ ಅಭಿನಯದ ಯುವರತ್ನ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರದ್ದು ಕಾಲೇಜು ರಕ್ಷಿಸುವ ಪಾತ್ರ, ಎಂಕೆ ಮಠ ಅವರದ್ದು ಕಾಲೇಜಿನ ಬೆಲ್ ಬಾರಿಸುವ ವೃದ್ಧನ ಪಾತ್ರ. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಎಂಕೆ ಮಠ ಅವರನ್ನ ಅಪ್ಪಿಕೊಳ್ತಾರೆ. ಈ ಅಪ್ಪುಗೆಯು ವೀಕ್ಷಕರ ಹೃದಯವನ್ನ ಬಾಷ್ಪಗೊಳಿಸುತ್ತೆ. ಮಾತ್ರವಲ್ಲದೆ ಕಣ್ಣಾಲಿಗಳಲ್ಲಿ ಹನಿ ಮೂಡಿಸುತ್ತೆ. ಅವರಿಬ್ಬರು ನಿಜವಾಗಿಯೂ ತಾತ ಮೊಮ್ಮಗ ತರಹ ಅನಿಸ್ತಾ ಇದ್ರು. ಸಿನಿಮಾದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಸಮಸ್ಯೆ ಪರಿಹರಿಸಿದ ಪವರ್ ಸ್ಟಾರ್ ಅಪ್ಪು ಬೆನ್ನಿಗೆ ಎಂಕೆ ಮಠ ನಿಂತ್ರೆ, ಎಂಕೆ ಮಠ ಅವರ ನಿಜ ಜೀವನದಲ್ಲಿ ಪುನೀತ್ ನಿಂತಿದ್ದಾರೆ ಎಂಬ ಸುದ್ದಿ ಕೇಳಿಬಂದಿತ್ತು. ಈ ಬಗ್ಗೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಎಂಕೆ ಮಠ ಅವರು ತನ್ನ ಅನುಭವಗಳನ್ನು ವಿವರಿಸಿದ್ದಾರೆ. ಯುವರತ್ನ ಸಿನಿಮಾ ಚಿತ್ರೀಕರಣದ ವೇಳೆ ಎಂಕೆ ಮಠ ಹಾಗೂ ಪುನೀತ್ ಅವರು ಆಪ್ತರಾಗಿದ್ರು. ಬಿಡುವಿನ ವೇಳೆಯಲ್ಲಿ ಇಬ್ಬರೂ ಕೂಡ ಪರಸ್ಪರ ಮಾತನಾಡ್ತಾ ಇದ್ರು. ಇದೇ ವೇಳೆ ಎಂಕೆ ಮಠ ಅವರಿಗೆ ಆರ್ಥಿಕವಾಗಿ ಬಹಳ ಸಮಸ್ಯೆ ಇದೆ ಎಂಬ ವಿಷಯ ಪುನೀತ್ ರಾಜ್ಕುಮಾರ್ಗೆ ತಿಳಿದಿತ್ತು. ಸಿನಿಮಾದಲ್ಲಿ ಬಡಪಾಯಿ ಜೀವಗಳ ಪರನಿಂತು ಕಾಪಾಡುವ ಅಪ್ಪು ಅವರು ನಿಜ ಜೀವನದಲ್ಲೂ ಅದನ್ನೇ ಮಾಡಿದ್ದಾರೆ ಎನ್ನಲಾಗಿದೆ. ತನಗೆ ವಾಸಕ್ಕೆ ಮನೆಯಿಲ್ಲ, ತನಗೊಂದು ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಬೇಕು ಅಂತ ಎಂಕೆ ಮಠ ಮಾಡಿದ ಮನವಿಗೆ ಆರ್ಥಿಕವಾಗಿ ಸಹಾಯ ಮಾಡೋದಾಗಿ ದೊಡ್ಡಮನೆ ಹುಡುಗ ಅಪ್ಪು ಅಭಯ ನೀಡಿದ್ದಾರೆ ಎನ್ನಲಾಗಿದೆ. ಯುವರತ್ನ ಮಾಡುವಾಗ ಮೈಸೂರಲ್ಲಿ ಶೂಟಿಂಗ್ ನಡೀತಿದ್ದಾಗ ನಾನೊಂದು ಮಾತು ಹೇಳಿದ್ದೆ, ನನ್ನ ಮನೆದು ಫೋಟೋ ಎಲ್ಲ ತೋರಿಸಿದ್ದೆ, ನನ್ನ ಪರಿಸ್ಥಿತಿ ಹೀಗಿದೆ ಸರ್ ಅಂತಂದೆ. ಹೆದರ್ಬೇಡಿ ಮಾಡಿ ಸರ್, ನಾನಿದ್ದೀನಿ, ನನ್ನಿಂದಾದ ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಆದರೆ ಕೊರೋನಾ ಮಹಾಮಾರಿಯ ನಂತರದಲ್ಲಿ ಪುನೀತ್ ಅವರ ಸಂಪರ್ಕ ಎಂಕೆ ಮಠ ಅವರಿಗೆ ಸಾಧ್ಯವಾಗಲಿಲ್ಲ. ಆದರೂ ಕೂಡ ಅಪ್ಪು ನೀಡಿದ ಭರವಸೆಯೊಂದಿಗೆ ಯಾರಿಗೂ ತಿಳಿಸದೆ ಸಂಕಷ್ಟದಲ್ಲೂ ನಗುಮುಖದಿಂದ ಗುಡಿಸಲಿನಲ್ಲಿ ತನ್ನ ಪತ್ನಿ ಹಾಗೂ ಮಕ್ಕಳೊಂದಿಗೆ ಜೀವನ ಸಾಗಿಸ್ತಾ ಇದ್ದಾರೆ ಈ ಪೋಷಕ ನಟ. ಇವತ್ತು ನನ್ನ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದು ತಲುಪಿದೆ. ಯಾಕೀಗೆ ತಲುಪ್ತು ಅಂತ ಅವಲೋಕನ ಮಾಡ್ತಾ ಹೋದರೆ ನನ್ನ ತಪ್ಪುಗಳು ನನಗೆ ಕಾಣ್ತಿಲ್ಲ. ಹೊಟ್ಟೆಪಾಡಿಗೋಸ್ಕರ ನಾನು ಚಿತ್ರನಟ ಆದೆ, ಸಂಭಾಷಣೆಗಾರ ಆದೆ, ಸಂಚಿಕೆ ನಿರ್ದೇಶಕ ಆದೆ. ಆದರೆ ನಮ್ಮೂರವ್ರಿಗೆ ಅದು ಇಷ್ಟ ಆಗಲಿಲ್ಲ. ನಾನೇನು ಮಹಾನ್ ಅಪರಾಧ ಮಾಡ್ತಿದ್ದೀನಿ ಅನ್ನೋ ಥರದಲ್ಲಿ ನನಗೆ ಯಾರಾದರೂ ಸಹಾಯ ಮಾಡೋದಕ್ಕೆ ಮುಂದೆ ಬಂದರೂ ಕೂಡ ನನ್ನ ಊರಿನವರು ಅವ್ರ ಕಾಲಿಡ್ದು ಹೇಳಿದ್ರು, ಊರವ್ರ ವಿಷಯಕ್ಕೆ ಯಾಕೆ ಸರ್, ನನ್ನ ಸ್ವಂತ ರಕ್ತವೇ ನನಗೆ ವಿರುದ್ಧವಾಗಿ ನಿಂತರು. ಈಗಲೂ ನಿಂತಿದ್ದಾರೆ. ಆದರೂ ಬದುಕಿದ್ದೀನಿ. ಯಾಕೆ ಬದುಕಿದ್ದೀನಿ? ಒಂದು ಎಳೆ ನನ್ನ ಅಪ್ಪು ಸರ್, ನನಗೆ ಮಾತು ಕೊಟ್ಟಿರೋ ಅಪ್ಪು ಸರ್ ನನಗೆ ಸಹಾಯ ಮಾಡ್ಯಾರು ಅನ್ನೋ ನಂಬಿಕೆ, ಬಲವಾದ ನಂಬಿಕೆ. ದೇವ್ರ ಮೇಲೆ ನಿಮಗೆಲ್ಲ ಎಷ್ಟು ನಂಬಿಕೆ ಇದೆಯೋ, ನನ್ನ ನಂಬಿಕೆಯ ಮೇಲೆ ನನಗೆ ಅದಕ್ಕಿಂತಲೂ ಅಪಾರವಾದ ನಂಬಿಕೆ ಇದೆ. ಆ ನಂಬಿಕೆಯಿಂದ ನಾನು ಬದುಕಿದ್ದೀನಿ, ಇನ್ನು ಮುಂದೆನೂ ಬದುಕ್ತೀನಿ. ಅಪ್ಪು ಸರ್ ನನ್ನ ಕೈ ಬಿಡಲ್ಲ ಅನ್ನೋ ಬಲವಾದ ನಂಬಿಕೆ ನನಗಿದೆ ಸರ್. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.